ನೀರಾವರಿ ಸಂಪರ್ಕ ಹಾಗೂ ಅಂತರ್ಜಲ ಮಟ್ಟ ಏರಿಸುವ ಬಹುಪಯೋಗಿ ಅಣೆಕಟ್ಟೊಂದು ಸದ್ಯದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ತೆರೆದುಕೊಳ್ಳಲಿದೆ. ಬಂಟ್ವಾಳ ತಾಲೂಕಿನ ಬಿಳಿಯೂರು ಗ್ರಾಮ ಹಾಗೂ ಬೆಳ್ತಂಗಡಿ ತಾಲೂಕಿನ ತೆಕ್ಕರು ಗ್ರಾಮದ ಮಧ್ಯೆ ಹರಿಯುವ ನೇತ್ರಾವತಿ ನದಿಗೆ ನಿರ್ಮಾಣಗೊಳ್ಳಲಿರುವ ಈ ಅಣೆಕಟ್ಟಿನ ಕಾಮಗಾರಿ ಇದೀಗ ಅಂತಿಮ ಹಂತಕ್ಕೆ ತಲುಪಿದ್ದು ಮಾರ್ಚ್ ತಿಂಗಳೊಳಗೆ ಇದು ಸಾರ್ವಜನಿಕರ ಸೇವೆಗೆ ಸಿದ್ಧಗೊಳ್ಳಲಿದೆ. ಸುಮಾರು 46.70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಾ ಇರುವಂತಹ ಈ ಯೋಜನೆ ಪೂರ್ಣಗೊಂಡಲ್ಲಿ ಕೃಷಿಕರಿಗೆ ಹಾಗೂ ಪ್ರಕೃತಿಗೂ ಭಾರಿ ಉಪಕಾರಿಯಾಗಲಿದೆ. ರಾಜ್ಯ ಸರ್ಕಾರ ಕರಾವಳಿ ಭಾಗದ ಜನರ ತೀವ್ರ ವಿರೋಧದ ನಡುವೆಯೂ ಎತ್ತಿನಹೊಳೆ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಈ ಯೋಜನೆ ಜಾರಿಯಾದಲ್ಲಿ ಕರಾವಳಿ ಭಾಗದ ಜನತೆಗೆ ನೀರಿನ ಅಭಾವ ಹೆಚ್ಚಾಗಬಹುದು ಎನ್ನುವಂತಹ ಕಾರಣಕ್ಕಾಗಿ ಈ ಭಾಗದ ಜನ ಈ ಯೋಜನೆಯನ್ನ ನಿರಂತರವಾಗಿ ವಿರೋಧಿಸಿಕೊಂಡು ಬರ್ತಾ ಇದ್ದಾರೆ. ಈ ವಿರೋಧದ ನಡುವೆ ಕರಾವಳಿ ಭಾಗದ ಜನರಿಗೆ ನೀರಿನ ತೊಂದರೆಯಾಗದಿರಲಿ ಎನ್ನುವ ಕಾರಣಕ್ಕೆ ರಾಜ್ಯ ಸರ್ಕಾರ ಪಶ್ಚಿಮ ವಾಹಿನಿ ಯೋಜನೆಯನ್ನ ಜಾರಿಗೆ ತಂದಿದೆ. ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ಸುಮಾರು 4000 ಮಿಲಿಮೀಟರ್ ಮಳೆಯಾದರೂ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನೀರಿನ ಅಭಾವ ಕಂಡುಬರುವ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ನೀರಿನ ಅಭಾವ ಕಾಡದಿರಲಿ ಎನ್ನುವ ಕಾರಣಕ್ಕೆ ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿದೆ. ಈ ಯೋಜನೆಯ ಮೊದಲ ಪ್ರಯೋಗ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಳಿಯೂರು ಗ್ರಾಮ ಹಾಗೂ ಬೆಳ್ತಂಗಡಿ ತಾಲೂಕಿನ ತೆಕ್ಕರು ಗ್ರಾಮದ ಮಧ್ಯೆ ಹಾದು ಹೋಗುವ ನೇತ್ರಾವತಿ ನದಿಗೆ ಬೃಹತ್ ಅಣೆಕಟ್ಟನ್ನ ಕಟ್ಟುವ ಕಾಮಗಾರಿಯನ್ನ ಆರಂಭ ಮಾಡಲಾಗಿದೆ. ಕೃಷಿಗೆ ನೀರಾವರಿ ಸಂಪರ್ಕ ಸೇತುವೆ ಹಾಗೂ ಅಂತರ್ಜಲ ಮಟ್ಟ ವೃದ್ಧಿ ಎನ್ನುವ ಪ್ರಮುಖ 3 ಅಂಶಗಳನ್ನ ಇಟ್ಟುಕೊಂಡು ಪಶ್ಚಿಮ ವಾಹಿನಿ ಯೋಜನೆಯನ್ನ ಆರಂಭ ಮಾಡಲಾಗಿದೆ. ಬಿಳಿಯೂರು ಹಾಗೂ ತೆಕ್ಕರು ಗ್ರಾಮಗಳ ಮಧ್ಯೆ ನಿರ್ಮಾಣಗೊಳ್ಳುವ ಅಣೆಕಟ್ಟನ್ನ 46.70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದು ಯೋಜನೆಯು ಇದೀಗ ಮುಕ್ತಾಯದ ಹಂತವನ್ನ ತಲುಪಿದೆ. ಟೆಂಡರ್ ಕರೆದು 18 ತಿಂಗಳಿನಲ್ಲಿ ಈ ಯೋಜನೆಯನ್ನ ಪೂರ್ಣಗೊಳಿಸಲು ಗಡುವನ್ನ ನೀಡಲಾಗಿತ್ತಾದ್ರೂ ಈ ಬಾರಿ ಕರಾವಳಿ ಭಾಗದಲ್ಲಿ ಅಕಾಲಿಕ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದ ಪರಿಣಾಮ ಕಾಮಗಾರಿಗೆ ಕೊಂಚ ಸಮಸ್ಯೆಯಾಗಿತ್ತು. ಇದೀಗ ಮತ್ತೆ ಕಾಮಗಾರಿ ಬರದಿಂದ ಸಾಗ್ತಾ ಇದೆ. ಕರ್ನಾಟಕ ಸರ್ಕಾರದ ಪಶ್ಚಿಮ ವಾಹಿನಿ ಯೋಜನೆಯಡಿಯಲ್ಲಿ ಈ ಭಾಗದ ನಮ್ಮ ಬೆಳ್ತಂಗಡಿ ಬಂಟ್ವಾಳ ಭಾಗದ ನಾಗರಿಕರಿಗೆ ಒಂದು ಸಂಪರ್ಕ ಸೇತುವೆ ಬೇಕು. ಅದರ ಜೊತೆಯಲ್ಲಿ ಕುಡಿಯುವ ನೀರು ಮತ್ತು ಕೃಷಿಗೆ ನೀರಾವರಿ ಬೇಕು ಅಂತೇಳಿ ನಾವು ಬೇಡಿಕೆ ಇಟ್ಟಾಗ ನಮ್ಮ ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಂತ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಸಚಿವರಂತ ಮಾಧುಸ್ವಾಮಿಯವರು ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡು 4,670 ಲಕ್ಷ ರೂಪಾಯಿ 46 ಕೋಟಿ 70 ಲಕ್ಷ ಯೋಜನೆಯ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಎಲ್ಲಿಯಾದರೂ ಮುಳುಗಡೆ ಆಗುವಂಥ ಕೃಷಿ ಭೂಮಿ ಇದ್ದರೆ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ನಾವು ಬದ್ಧರು. ಸರ್ಕಾರದಿಂದ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದು ಸಂಗತಿ. ಬಿಳಿಯೂರಿನಿಂದ ತೆಕ್ಕರು ಮಧ್ಯೆ ನದಿಗೆ 305 ಮೀಟರ್ ಸೇತುವೆಯ ನಿರ್ಮಾಣದ ಜೊತೆಗೆ ಅಣೆಕಟ್ಟಿನ ಕಾಮಗಾರಿಯೂ ನಡೀತಾ ಇದೆ. ನೀರನ್ನ ಶೇಖರಿಸಲು ಅಣೆಕಟ್ಟು ಹಾಗೂ ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಸಂಪರ್ಕ ಸೇತುವೆ ನಿರ್ಮಾಣವನ್ನ ಮಾಡಲಾಗಿದೆ. ಬೇರೆ ಅಣೆಕಟ್ಟುಗಳಲ್ಲಿ ಇರುವಂತೆ ಮಾನವ ಚಾಲಿತ ಗೇಟುಗಳ ಬದಲಾಗಿ ಈ ಅಣೆಕಟ್ಟಿನ ಗೇಟುಗಳು ಸಂಪೂರ್ಣವಾಗಿ ಯಾಂತ್ರೀಕೃತ ಮಾದರಿಯಲ್ಲಿ ಕಾರ್ಯಾಚರಿಸಲಿದೆ. ಅಣೆಕಟ್ಟು ಎತ್ತರ ಸುಮಾರು 8 ಮೀಟರ್ ಇದ್ದರೂ ಈ ಭಾಗದಲ್ಲಿ 4 ಮೀಟರ್ಗೆ ನೀರನ್ನ ಸಂಗ್ರಹಿಸಲು ತೀರ್ಮಾನವನ್ನ ಮಾಡಲಾಗಿದೆ. ಈ ಹಿನ್ನೆಲೆ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಪ್ರದೇಶವು ಇಲ್ಲಿ ಕಡಿಮೆಯಾಗಿದ್ದು ಒಂದು ವೇಳೆ ಕೃಷಿ ಭೂಮಿ ಮುಳುಗಡೆಯಾದಲ್ಲಿ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಿಳಿಯೂರು ಗ್ರಾಮದ ಬಿಳಿಯೂರು ಎಂಬಲ್ಲಿ ಈ ಸದರಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಆಗ್ತಾ ಇದೆ. ನದಿಯ ಪಾತ್ರ ಬಂದು 305.3 ಅಗಲ ಇದೆ. ಸೇತುವೆ ಅಗಲ ಬಂದು 5.5 ಮೀಟರ್ ಅಗಲಿದೆ. ಇದರಲ್ಲಿ 41 ಪಿಯರ್ಗಳಿದ್ದು 42 ಕಿಂಡಿಗಳಿರ್ತದೆ. ಪ್ರತಿಯೊಂದು ಕಿಂಡಿ ಅಳತೆ 6/4 6 ಮೀಟರ್ ಬೈ 4 ಮೀಟರ್ ಇದೆ. ನಂತರ ಇದರದ್ದು ವರ್ಟಿಕಲ್ ಲಿಫ್ಟ್ ಗೇಟ್ ಕಾನ್ಸೆಪ್ಟ್, ಎಲೆಕ್ಟ್ರಿಕ್ ಯಂತ್ರಚಾಲಿತ ಇಲ್ಲಿ ಗೇಟ್ಗಳದ್ದು ಕೈಯಲ್ಲಿ ಹಾಕೋ ಈಗ ಹಳೆಯ ಡ್ಯಾಮ್ಗಳಿಗೆ ಏನು ಟ್ರೆಡಿಷನಲ್ ಇದೆಯಲ್ಲ ಅದರ ಪ್ರಕಾರ ಅಲ್ಲ ಇದು. ಬಹು ಉಪಯೋಗಿ ಈ ಅಣೆಕಟ್ಟಿನ ನಿರ್ಮಾಣಕ್ಕೆ ಸ್ಥಳೀಯರ ಸಹಕಾರವು ಸಾಕಷ್ಟು ಇದೆ. ಅಣೆಕಟ್ಟಿಗಾಗಿ ಕೃಷಿಕರು ತಮ್ಮ ಭೂಮಿಯನ್ನು ನೀಡಿದ್ದು ಮುಂದಿನ ದಿನಗಳಲ್ಲಿ ಅಣೆಕಟ್ಟು ತಮಗೆ ಉಪಕಾರಿಯಾಗಲಿದೆ ಎನ್ನುವಂತಹ ನಿಟ್ಟಿನಲ್ಲಿ ಭೂಮಿಯನ್ನ ನೀಡಿದ್ದಾರೆ. ಬೇರೆ ಬೇರೆ ಕಡೆಗೆ ಸ್ಥಳಾವಕಾಶವನ್ನು ನಾವು ನೋಡಿದ್ದೇವೆ. ನೋಡಿ ಸಮೇತ ಎಲ್ಲಿ ಸರಿಗಟ್ಟಾಗದು ಮತ್ತು ಇವರೇ ಕೊಟ್ಟದ್ದು.
ಇವರು ಕೊಟ್ಟದಂತ ಇವರ ಒಂದು ವರ್ಗದ ಬದಿಯಿಂದಲೇ ಈಗ ಸಾಧಾರಣ ಎರಡು ಎಕರೆ 20 ಸೆಂಟ್ಸ್ ಜಾಗ ಹೋಗಿದೆ. ಈಗ ಇವರ ಜಾಗದಲ್ಲಿ ಅದು ಉಪಯೋಗ ಇವರಿಗೆ ಇರಿದ್ರು ಸಮೇತ ಮಾರ್ಗಕ್ಕೆ ಉಪಯೋಗ ಆಗುವುದಿಲ್ಲ, ಆದರೂ ಸಹ ಅಷ್ಟು ಬಿದ್ದಿದೆ. ಇದನ್ನು ಸಂಪೂರ್ಣವಾಗಿ ಇವರು ಕೊಟ್ಟದ್ದು ಬಹಳ ವಿಶೇಷವಾದದ್ದು. ಎಲ್ಲವೂ ಅಂದುಕೊಂಡಂತೆ ಸಾಗಿದಲ್ಲಿ ಬಹು ಉಪಯೋಗಿ ಈ ಪಶ್ಚಿಮ ವಾಹಿನಿ ಯೋಜನೆ ಕರಾವಳಿ ಭಾಗದ ಜನರ ನೀರಿನ ಸಮಸ್ಯೆಯನ್ನ ನೀಗಿಸುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.